ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕುಕಿಂಗ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಈ ಬೇರೆ ಬೇರೆ ರೆಸಿಪೀಸ್ಗಳು ಮಾಡುವಾಗ ಒಂದೊಂದು ಪಂಗಡಗಳಲ್ಲಾಗಿರ್ಬೋದು, ಅಥವಾ ಒಂದೊಂದು ಕಮ್ಯುನಿಟಿಯಲ್ಲಿ ಆಗಿರ್ಬೋದು, ಅಥವಾ ಒಂದೊಂದು ಪ್ರದೇಶದಲ್ಲಾಗಿರ್ಬೋದು, ಅವರು ಮಾಡುವಂತಹ ಅಡಿಗೆಯ ಒಂದು ಆ ವಿಧಾನಗಳಲ್ಲೇ ಗೊತ್ತಾಗುತ್ತೆ ಆ ಅಡಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಅದರಲ್ಲೂ ಸ್ಪೆಷಲಿ ಆಗಿ ಈ GSB ಪಂಗಡದವರು ಮಾಡುವಂತಹ ಅಡಿಗೆಗಳು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವೆಜಿಟೇರಿಯನ್ಸ್ಗಳಲ್ಲೂ ಕೂಡ ಆಸಮ್ ಆದಂತಹ ಅಡುಗೆಗಳನ್ನು ಮಾಡ್ತಾರೆ. ಸೊ ಇಂತಹ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಅತಿಥಿಯಾಗಿ ಶ್ರೀಮತಿ ವಿದ್ಯಾ ಶೆಣೆ ಅವರಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಾ? ಆರಾಮ, ಚೆನ್ನಾಗಿದ್ದೀರಾ? ಸೊ ನಾನು ಕೇಳ್ಪಟ್ಟೆ ಈ GSP ಯಲ್ಲಿ ಬರುವಂತಹ ವಿಧವಾದ ಅಡುಗೆಗಳಲ್ಲಿ ನೀವು ಕೂಡ ಒಂದು ಚೆನ್ನಾಗಿರುವಂತಹ ಅಡುಗೆ ಮಾಡ್ತೀರಾ. ಕಳೆದ ಎಪಿಸೋಡಲ್ಲಿ ಕೂಡ ನಾನು ನೋಡಿದ್ದೆ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ನಮ್ಮ ಕಿಚನಿಗೆ. ಸೊ ಏನ್ ಇವತ್ತು ಅಡಿಗೆ ಹೇಳ್ಕೊಡ್ತಾ ಇದ್ದಾರೆ ಮೇಡಮ್? ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಸುಕ್ಕ, ಮತ್ತೊಂದು ರೋಸ್ಟೆಡ್ ಪೀನಟ್ ಸ್ಪೈಸಿ ಮಿಕ್ಸ್ ಮಸಾಲ ಒಂದು ಮಾಡ್ತೇನೆ. ಈ ನೆಲಗಡಲೆ? ಹೌದು, ಅದರದ್ದೊಂದು ಸ್ಪೈಸಿ ಹುಡಿ ಮಾಡ್ತೇನೆ. ರೋಸ್ಟೆಡ್ ನೆಲಗಡಲೆ ಹುಡಿ. ಅದು ಅಂದ್ರೆ ಊಟಕ್ಕೆಲ್ಲ? ಊಟಕ್ಕೆ ಸಹ ಆಗ್ತದೆ, ದೋಸೆಗೆ, ಯಾವುದಕ್ಕೂ ಆಗ್ತದೆ. ಓ, ವೆರಿ ನೈಸ್, ವೆರಿ ನೈಸ್. ಸೊ ಒಂದು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಸುಕ್ಕ ಅಂದ್ರೆ ಸುಕ್ಕೆ. ನಾವು ಡ್ರೈ ಐಟಮ್ಗೆ ಸುಕ್ಕ ಅಂತ ಹೇಳುದು, ಸುಕ್ಕೆ ಅಂತ ಹೇಳುದು ಕೊಂಕಣಿಯಲ್ಲಿ. ಕೊಂಕಣಿಯಲ್ಲಿ ಸುಕ್ಕೆ, ಅಲಸಂದೆ ಸುಕ್ಕೆ ಎಲ್ಲ ಮಾಡ್ತೇವೆ. ಸುಕ್ಕೆ ಅಂತ ಹೇಳಿದ್ರೆ ಈ ಡ್ರೈ ಗ್ರೇವಿ ಇರಲ್ಲ. ಈ ಸುಕ್ಕೆ ಅಂತ ಇದ್ದದ್ದು ಸುಕ್ಕ ಅಂತ ಆಗಿದೆ ಅಲ್ವಾ? ಈಗ ನೀವು ಚಿಕನ್ ಸುಕ್ಕ ಎಲ್ಲ ಹೇಳಲ್ವಾ, ಹಾಗೆ ನಾವು ಇದಕ್ಕೆ ಯೂಶುವಲಿ ಈಗ ಕೊಂಕಣನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಕ್ಯಾಥಲಿಕ್ ಭಾಷೆಯಲ್ಲಿ ಕೂಡ ಆಗಿರ್ಬೋದು, ಸುಕ್ಕೆ ಅಂತ ಹೇಳಿದ್ರೆ ಒಣಗಿದೆ, ಡ್ರೈ ಅಲ್ವಾ? ಸೊ ಅದಕ್ಕೆ ನಾವು ಆಡು ಭಾಷೆ ಮಾತನಾಡಿ ಅದು ಸುಕ್ಕ ಅಂತ ಆಗಿದೆ. ಅದಕ್ಕೊಂದು ಒಂದು ಹೀಗೆ ಒಂದು ಹೇಳುದು ಸುಕ್ಕೆ ಅಂದ್ರೆ ಒಂಥರ ಟ್ರೆಡಿಷನಲ್ ಓಲ್ಡ್ ಹೆಸರು, ಸುಕ್ಕ ಅಂದ್ರೆ ಸ್ಟೈಲಿಶ್ ಹೆಸರು. ಸೊ ನನ್ಗಂತೂ ಇವತ್ತು ಕ್ಯೂರಿಯಾಸಿಟಿ ಇದ್ದಾನೆ ಯಾವ ರೀತಿ ಅಡಿಗೆ ರೆಡಿ ಆಗುತ್ತೆ ಅಂತ ಹೇಳಿ. ಹೋಗುವ ಕಿಚನ್, ಬನ್ನಿ. ಎಸ್, ಓಕೆ ಮೇಡಮ್. ಸೊ ನಮ್ಮ ಕಿಚನ್ ಅಲ್ಲಿ ನಾವಿದ್ದೇವೆ. ಫಸ್ಟ್ ಹಾಗಾದ್ರೆ ಮಾಡ್ತಾ ಇರೋದು ಈ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್. ಅದಕ್ಕೆ ಹೆಸರು ಅಲ್ವಾ? ಹೆಸರು ಕಾಳು. ಅದನ್ನ ನಾವು ಸ್ಪ್ರೌಟೆಡ್ ಇದು ಮಾಡಬೇಕು. ಓಕೆ, ನೆನೆ ಹಾಕಿ ಸೋಕ್ ಮಾಡಿ, ಓವರ್ ನೈಟ್ ಸೋಕ್ ಮಾಡಿದ್ದು. ಓಕೆ, ಇವತ್ತು ಬೆಳಿಗ್ಗೆ ದಿವಸ ರಾತ್ರಿ ನಾವು ನೀರಲ್ಲಿ ಹಾಕಿ ನೆನೆಸಿ ಇಡಬೇಕಾಗುತ್ತೆ. ಓಕೆ, ಸ್ಟಾರ್ಟ್ ಮಾಡುವ ಮೇಡಮ್. ಹೇಗೆ? ಒಂದು ಒಗ್ಗರಣೆ ಇಡುದು, ಬಾಣಲೆ ಬೇಕು. ಹಾಗಾದ್ರೆ ಗ್ಯಾಸ್ ಹಚ್ಚುವ ಫಸ್ಟ್. ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು, ಒಗ್ಗರಣೆ ಇಡೋದು. ಓಕೆ, ಸೊ ಇದರ ಪರಿಚಯ ನಿಮ್ಗೆ ಇದೆ. ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಒನ್ ಆಫ್ ದಿ ಬೆಸ್ಟ್ ಆಯಿಲ್ ಇದು. ಸಾಕು. ನಾವು ಇದಕ್ಕೆ ಮಸ್ಟರ್ಡ್ ಸೀಡ್ ಹಾಕೋದು ಫಸ್ಟಿಗೆ. ಸಾಸಿವೆ, ಮಸ್ಟರ್ಡ್ ಸೀಡ್ ಸಿಗುತ್ತಲ್ಲ. ಓಕೆ, ಸೊ ಒಂಥರ ಒಗ್ಗರಣೆ ತರ ಫಸ್ಟ್ ಹಾಕೊಳ್ಳೋದು. ಒಗ್ಗರಣೆ ತರನೇ ಅದೇ ಎಲ್ಲ. ಇದರ ನಂತರ ಉರಿದ ದಾಲ್, ಉದ್ದಿನ ಬೇಳೆ. ಇದರ ನಂತರ ಜೀರಿಗೆ, ಕುಮ್ಮಿನ ಸೀಡ್, ಜೀರಾ ಅಂತಲೂ ಹೇಳ್ತಾರಲ್ಲ. ನಾನು ಅದು ಹಿಂದಿ, ಇಂಗ್ಲಿಷ್, ಕನ್ನಡ 3 ಲ್ಯಾಂಗ್ವೇಜ್ ಅಲ್ಲೂ ಹೇಳ್ತೇನೆ, ಎಲ್ಲರೂ ನೋಡ್ಬೋದಲ್ಲ. ಸೊ ನೀವು ಬೇಸಿಕಲಿ ಯಾವ ಊರಿಂದ ನೀವು ಆಕ್ಚುಲಿ ಫಸ್ಟ್ ಇದ್ದದ್ದು? ನಾನಂದ್ರೆ ಹಳ್ಳಿಯವಳು, ಪುಂಜಾಲಕಟ್ಟೆ. ಮತ್ತೆ ನಾನು ಹೋಗ್ತಾ ಮೇಲೆ ಎಲ್ಲ ನನಗೆ ಊರೆಲ್ಲ ಸಿಕ್ಕಿತ್ತು. ಊರೆಲ್ಲ ಸುತ್ತಾಡಿ, ಬೊಂಬಾಯಿ, ಗೋವಾ, ಕಲ್ಕತ್ತಾ, ಎಲ್ಲ ಕಡೆ ಹೋಗಿ ಹಿಂದಿ ಎಲ್ಲ ನನಗೆ ಎಲ್ಲ ಈಗ ಮಿಕ್ಸ್ ಆಗಿದೆ. ಒಂದೇ ಲ್ಯಾಂಗ್ವೇಜ್ ಅಂತಿಲ್ಲ, ಎಲ್ಲ ಲ್ಯಾಂಗ್ವೇಜ್.
ಸೊ ಬೇರೆ ಬೇರೆ ಜಾಗಗಳಿಗೆ ಹೋದಾಗ ಬೇರೆ ಬೇರೆ ಫುಡ್ ಕೂಡ ಕಲ್ತಿದ್ದೀರಾ? ಹೌದೌದು. ಇದು ಗ್ರೀನ್ ಚಿಲ್ಲಿ, ಹಾ ಹಸಿಮೆಣಸು, ಸರಿ, ಕರಿಬೇವು, ಜಿಂಜರ್ ಸ್ವಲ್ಪ, ಓಕೆ, ರುಚಿಗೆ ತಕ್ಕಷ್ಟು ಆಯ್ತಲ್ಲ. ಇದು ಹಾಕ್ತೇನೆ. ಸರಿ. ಸ್ಪ್ರೌಟೆಡ್ ಗ್ರೀನ್. ಸೊ ಇದು ಮುಂಚಿನ ದಿವಸ ನಾವು ನೆನೆಸಿಡ್ಬೇಕು. ನೆನೆಸಿಡೋದು. ಯೂಶುವಲಿ ಈಗ ಮಾರ್ಕೆಟ್ ಅಲ್ಲಿ ಇದೇ ರೆಡಿ ಸಿಗುತ್ತೆ ರೆಡಿಮೇಡ್ ಬರುತ್ತೆ ಅಲ್ವಾ? ಹಾಕುವಲ್ಲ? ಸೊ 1 ಕಪ್ನಷ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ತಗೊಳ್ಳಿ. ನೀರು ಬೇಕಾ? ಹಾಕ್ಲಿಯಾ? ಇನ್ನು ಬೇಕಾ? ಸ್ವಲ್ಪ ಆಮೇಲೆ ಪುನಃ ಹಾಕೋಣ ನೀರು. ಆವಿ ಆದ್ಮೇಲೆ ಹಾಕೋಣ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ತುಂಬಾ ಸಿಂಪಲ್ ಆದಂತಹ ಇಂಗ್ರೀಡಿಯೆಂಟ್ಸ್ಗಳು. ಅದೇ ಸಿಂಪಲ್, ಏನಿಲ್ಲ, ಮಿಕ್ಸಿ ಎಲ್ಲ ಏನಿಲ್ಲ. ಮಿಕ್ಸಿ ಇಲ್ಲ, ಅರೆಬೇಕು, ಎಲ್ಲ ಕಟ್ ಹಾಕೋದೇ ಮಾಡಬೇಕು, ಇಲ್ಲ, ಎಲ್ಲ ಏನಿಲ್ಲ. ಏನಿಲ್ಲ. ಇದು ಗ್ರೇಟೆಡ್ ಕೋಕೋನಟ್. ಓಕೆ, ತೆಂಗಿನಕಾಯಿ ತುರಿ. ಇದು ನಾನು ಅಂಗಡಿಯಿಂದಲೇ ತಂದದ್ದು, ಗ್ರೇಟೆಡ್ ಕೋಕೋನಟ್ ಅಂತ. ಓಕೆ. ಈಗ ಎಲ್ಲ ಜಾಸ್ತಿಯಾಗಿ ಎಲ್ಲ ಸಿಗುತ್ತೆ ರೆಡಿ ಆಗಿ. ಮುಂಚಿನ ಕಾಲದಲ್ಲಿ ಅಡಿಗೆ ಮನೆಗೆ ಹೋದ್ರೆ ಕಟ್ ಮಾಡಿ ತುರಿಬೇಕು ಎಲ್ಲ ಇತ್ತು. ತೆಂಗಿನಕಾಯಿ ಕಟ್ ಮಾಡೋದು ಕೆಳಗಡೆ ಮನೆಯಲ್ಲಿ ಕೂತ್ರೆ ಏನಿಲ್ಲ. ಇನ್ನು ನನ್ಗೆ ಅನಿಸುತ್ತೆ ಕಾಲ ಹೋದಾಗೆ ಅಡಿಗೆ ಮನೆಯ ಕೆಲಸಗಳೇ ಕಡಿಮೆ ಆಗುತ್ತಾ ಅಂತ. ಕ್ವಿಕ್ ಅಂಡ್ ಈಸಿ ಅಲ್ಲ, ಬೇಗ ಆಗುತ್ತೆ. ನಾವು ಮಾತ್ರ ರುಚಿಯಾಗಿ ಫ್ರೆಶ್ ಅಂಡ್ ಹೆಲ್ದಿ ಬೇಕಾದ್ರೆ ಮನೆಯಲ್ಲೇ ಮಾಡಬೇಕು. ಇದಕ್ಕೆ ಒಂದು ಲಿಡ್ ಹಾಕಿ ಮುಚ್ಚಬಹುದಲ್ಲ? ಎಷ್ಟು ಹೊತ್ತು ಬೇಯಬೇಕಾಗುತ್ತೆ ಇದು? 5 ಅಥವಾ 10 ನಿಮಿಷ. 10 ನಿಮಿಷ ಬೇಯಬೇಕಾಗುತ್ತೆ. ಸೊ ಆಲ್ರೆಡಿ ಸೋಕ್ಡ್ ಅಲ್ಲ, ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಸೊ ಯೂಶುವಲಿ GSB ಅವರೆಲ್ಲ ಮಾಡುವಂತಹ ಈ ಎಲ್ಲ ರೆಸಿಪೀಸ್ಗಳು ಸಾಧಾರಣ ಇದೇ ತರ ಇರುತ್ತೆ. ವೆಜ್ ಅಲ್ಲೇ ಅವರಿಗೆ ಸಂಭ್ರಮ ಅದೇ ಅಲ್ವಾ? ಬೇರೆ ಏನೆಲ್ಲ ಬರುತ್ತೆ ಅಂದ್ರೆ ನಿಮ್ದೊಂದು ಸ್ಪೆಷಲ್ ಒಕೇಶನ್ ಟೈಮ್ ಅಲ್ಲಿ ಅಡಿಗೆಗಳು ಬೇರೆ ಬೇರೆ ರೀತಿ ಅಡಿಗೆಗಳು ಮಾಡ್ತಾರಲ್ವಾ? ಯಾವ್ದಕ್ಕೆ? ಗಸಿ ಎಲ್ಲ ಮಾಡ್ತೇವೆ ನಾವು. ಕಡಲೆ ಗಸಿ, ಹೆಸರುಕಾಳು ಗಸಿ ಮಾಡ್ತೇವೆ. ಮತ್ತೆ ಎಲ್ಲ ಐಟಮ್ಸ್ ಎಲ್ಲ ಗ್ರೇವಿ ಐಟಮ್ ಮಾಡ್ತೇವೆ. ಓಕೆ. ಸೊ ಪತ್ರೊಡೆ ನಮ್ಮಲ್ಲಿ ಫೇಮಸ್. ಪತ್ರೊಡೆ ಅಲ್ವಾ? ಪ್ರತಿಯೊಂದು ಹಬ್ಬಕ್ಕೆಲ್ಲ, ಗಣಪತಿ ಹಬ್ಬ, ಅಷ್ಟಮಿ, ಚೌತಿ ಎಲ್ಲ ಹಬ್ಬಕ್ಕೂ ಪತ್ರೊಡೆ ಅಂದ್ರೆ ಅದ್ರ ಎಲೆ ಅದೆಲ್ಲ ಸೀಸನಲ್ ಅಲ್ವಾ? ಏನ್ ಮಾಡ್ತೀರಾಗ? ಆವಾಗ ಮಾತ್ರ ಮಾಡೋದು ನಾವು, ಸೀಸನ್ ಅಲ್ಲಿ ಮಾತ್ರ, ಇಡೀ ವರ್ಷ ಮಾಡ್ಲಿಕ್ಕಿಲ್ಲ. ಇವಾಗ ಸ್ವಲ್ಪ ರೆಡಿ ಆಯ್ತು, ಡ್ರೈ ಆಗಿ ಇಡ್ಲಿ. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು. ಸರಿ. ಸೊ ಇದು 40 ವರ್ಷಗಳಿಂದ ಎಲ್ಲರೂ ಯೂಸ್ ಮಾಡ್ತಾರಂತ ಮಸಾಲ ಇದು. ಅರುಣಾ ಮಸಾಲ. ಓಕೆ. ಸೊ ಇದು ಹಾಕುವಾಗಾದ್ರೆ ಸಾಕು, ಒಂದು 2 ಟೀ ಸ್ಪೂನ್ ಸಾಕು. ಬೇರೆ ಏನಾದರೂ ಬೇಕಾ? ಬೇರೆ ಏನು ಬೇಡ, ಸಾಕು. ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡಿ. ಆಯ್ತು. ಆಫ್ ಮಾಡೋದಲ್ಲ? ಆಯ್ತಲ್ಲ, ದಿಢೀರ್ ಆಯ್ತು, ಫಾಸ್ಟ್. 10 ನಿಮಿಷ ಅಲ್ಲ? ಸೋಕ್ಡ್ ಗ್ರಾಮ್. ಸರ್ವ್ ಮಾಡ್ಕೊಡುವಲ್ಲ? ಇವಾಗ ಇದನ್ನು ಬೌಲಲ್ಲಿ ಹಾಕೋಣ. ಸರಿ. ಸೊ ಫಾಸ್ಟ್ ಆಗಿ ನನ್ಗನಿಸುತ್ತೆ ಈ ಕೆಲವೆಲ್ಲ ಆಫೀಸಲ್ಲಿ 1 ಗಂಟೆ ಲಂಚ್ ಬ್ರೇಕ್ ಕೊಡ್ತಾರೆ. ಈ ಬ್ಯಾಂಗ್ಳೂರ್ ಸೈಡ್ ಅಲ್ಲೆಲ್ಲ ಟಕ್ಕ ಅವರ ಫ್ಲಾಟಿಗೆ ಹೋಗಿ ಊಟ ಮಾಡಿ ಬರುವ ವ್ಯವಸ್ಥೆ ಎಲ್ಲ ಇರುತ್ತೆ ಕೆಲವೊಮ್ಮೆ. ಆಗ 10 ನಿಮಿಷದಲ್ಲಿ ಇದನ್ನು ಮಾಡಿ ಫ್ರೆಶ್ ಆಗಿ ಊಟಕ್ಕೆ ರೆಡಿ ಆಗುತ್ತೆ ಅಲ್ವಾ? ಐಡಿಯಾಸ್ ಬಂದ್ರೆ ಎಷ್ಟು ಐಟಮ್ಸ್ ಇದೆ. ದಿಢೀರ್ ಅಂಡ್ ಕ್ವಿಕ್ ಅಂಡ್ ಹೆಲ್ದಿ ಅಂಡ್ ಟೇಸ್ಟಿ ಸಹ ಬೇಕು. ಹೌದು. ಅಂಡ್ ಇದೊಂದು ಹೆಲ್ದಿ ಕಾಣುತ್ತೆ, ಯಾಕಂದ್ರೆ ತುಂಬಾ ಆಡ್ ಆನ್ ಏನು ಇಲ್ಲ ಅದಕ್ಕೆ. ನಿಮಗಾಗಿ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಸುಕ್ಕ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್. ಸೊ ವೀಕ್ಷಕರೇ, ಈ ಹೆಸರು ಕಾಳು, ನೆನೆಸಿಟ್ಟಂತಹ ಹೆಸರು ಕಾಳು ಅಫ್ಕೋರ್ಸ್ ತುಂಬಾ ಒಳ್ಳೆಯದು, ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಸಿಯಾಗಿ ಇದನ್ನು ಸಿಂಪಲ್ ಆಗಿ ಒಂದು ಇದರದ್ದು ಸುಕ್ಕ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಸುಕ್ಕೆ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಹಸಿಮೆಣಸು, ಕರಿಬೇವು, ಶುಂಠಿ ಎಲ್ಲವನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಮೊಳಕೆ ಬರಿಸಿದ ಹೆಸರು ಕಾಳು, ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಹೆಸರು ಕಾಳು ಬೆಂದ ನಂತರ ಸ್ವಲ್ಪ ಅರುಣಾ ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಈಗ ಬಿಸಿ ಬಿಸಿ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಸುಕ್ಕೆ ತಯಾರು. ಎಸ್. ಸೊ ದಿಢೀರಾಗಿ ಒಂದು ರೆಸಿಪಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗಲಿಕ್ಕಿದೆ. ಖಂಡಿತವಾಗ್ಲೂ ಇದರ ರೆಸಿಪಿದ್ದು ಇಂಗ್ರೀಡಿಯೆಂಟ್ಸ್ಗಳು ತುಂಬ ಸಿಂಪಲ್, ನೋಟ್ ಡೌನ್ ಮಾಡ್ಕೊಂಡಿದ್ರ ಈ ಬ್ರೇಕಲ್ಲೇ ಇದನ್ನು ಮಾಡ್ಕೊಳ್ಬೋದು, ಅಷ್ಟು ಫಾಸ್ಟ್ ಆಗುತ್ತೆ. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಎಲ್ಲರ ಮನೆಗಳಲ್ಲಿ ಖಂಡಿತವಾಗ್ಲೂ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಅಕ್ಕಿ ಅವಶ್ಯಕತೆ ಬೀಳುತ್ತೆ. ಅದರಲ್ಲೂ ಒನ್ ಆಫ್ ದಿ ಬೆಸ್ಟ್ ಕುಚಲಕ್ಕಿ ಅಂತ ಹೇಳಿದ್ರೆ ಅದು ಭದ್ರಾವತಿಯ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆಯೇ ಅರುಣಾ ಮಸಾಲೆಗಳು 40 ವರ್ಷಗಳ ಇತಿಹಾಸ ಇರುವಂತಹ ಒನ್ ಆಫ್ ದಿ ಬೆಸ್ಟ್ ಮಸಾಲೆ, ಟ್ರೈಡ್ ಅಂಡ್ ಟೇಸ್ಟ್ ಸಿನ್ಸ್ 1980. ಹಾಗೆಯೇ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಎಲ್ಲ ರೀತಿಯ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಈ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಯೂಸ್ ಬೀಳುತ್ತೆ. ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್ ಮತ್ತು ಪೋಸ್ಟ್ ಮ್ಯಾನ್ ತೂರ್ ದಾಲ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ವಿಲ್ ಗೋ ಫಾರ್ ದ ನೆಕ್ಸ್ಟ್ ರೆಸಿಪಿ. ಎಸ್, ಸೊ ಮೇಡಮ್ ನೆಕ್ಸ್ಟ್ ರೆಸಿಪಿ ನೆಲಗಡ್ಲೆದೊಂದು ಹುಡಿ ಅಂತ ಹೇಳಿದ್ರಿ. ನೆಲಗಡ್ಲೆ ಸ್ಪೈಸಿ ಮಿಕ್ಸ್ ಹುಡಿ. ಓಕೆ, ನೆಲಗಡ್ಲೆ ಸ್ಪೈಸಿ ಮಿಕ್ಸ್ ಹುಡಿ. ಎಸ್, ಸ್ಟಾರ್ಟ್. ಎಲ್ಲದರೊಳಗೆ ತಿನ್ಬೋದು, ದೋಸೆ, ಚಪಾತಿ, ಅನ್ನ. ಇದು ಹುಡಿ ನಮ್ಗೆ ಯಾವ ತರ ಅಂದ್ರೆ ಇಡ್ಬೋದು ಅಲ್ವಾ? ಇಡ್ಬೋದು, ಸ್ಟೋರ್ ಮಾಡಿ ಇಡ್ಬೋದು. ಸ್ಟೋರ್ ಮಾಡಿ ಇಡಬಹುದು. ಓಕೆ, ಸ್ಟಾರ್ಟ್ ಮಾಡುವ ಮೇಡಮ್. ಫಸ್ಟಿಗೆ ಒಂದು ಬಾಣಲೆಯಲ್ಲಿ ರೋಸ್ಟ್ ಇದಕ್ಕೆ ಸ್ವಲ್ಪ ನೆಲಗಡ್ಲೆ ಹಾಕೋದು. ನೆಲಗಡ್ಲೆ ಎಣ್ಣೆ ಬೇಡ, ಅದರಲ್ಲೇ ಎಣ್ಣೆ ಇದೆಯಲ್ಲ, ಅದಕ್ಕೆ ನಾವು ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ಸೊ ಇದು ಶೇಂಗಾ ಬೀಜ ಅಂತ ಹೇಳ್ತೇವೆ. ಶೇಂಗಾ ಬೀಜ, ನೆಲಗಡಲೆ, ಗ್ರೌಂಡ್ ನಟ್, ಪೀನಟ್, ಎಷ್ಟೋ ಹೆಸರಿದೆ. ಹೌದು, ತುಂಬಾ ಒಳ್ಳೇದು. ಇದರಲ್ಲಿ ಸ್ವಲ್ಪ ತೋರಾಕ್ತಾರ ಅಂತಲ್ವಾ? ಪೀನಟ್ ಬಟರ್ ಎಲ್ಲ ತಿಂದ್ರೆ, ಪೀನಟ್ ಬಟರ್, ಪೀನಟ್ ನೈವೇದ್ಯಕ್ಕೂ ಇರ್ತಾರಂತೆ. ಹೌದು ಹೌದು. ಗ್ರೌಂಡ್ ನಟ್, ದ್ರಾಕ್ಷಿ, ಕಲ್ಲು ಸಕ್ಕರೆ ಮಿಕ್ಸ್ ಮಾಡಿ ನೈವೇದ್ಯಕ್ಕೂ ಇರ್ತಾರೆ. ಹೌದು, ಪಂಚಕಜ್ಜಾಯ ಎಲ್ಲ ಮಾಡುವಾಗಲ್ಲ. ಸಾಕು. ಇದಕ್ಕೆ ನಾವೀಗ ಗಾರ್ಲಿಕ್ ಹಾಕೋದು, ಬೆಳ್ಳುಳ್ಳಿ. ಅದೇ ಇದನ್ನು ಸ್ವಲ್ಪ ರೋಸ್ಟ್ ಮಾಡೋದು. ಓಕೆ, ಸೊ ಇದೆರಡನ್ನು ರೋಸ್ಟ್ ಮಾಡುದು. ಸೊ ಇದು ಒಂಥರ ಈ ಚಟ್ನಿ ಹುಡಿ ಎಲ್ಲ ಬರುತ್ತೆ, ಚಟ್ನಿ ಹುಡಿ ತರಾನೇ ಯೂಸ್ ಮಾಡ್ಬೋದಲ್ವಾ? ಗ್ರೇವಿಗೆ ಬೇಕಾದ್ರೂ ಮಿಕ್ಸ್ ಮಾಡ್ಬೋದು. ಯಾವ್ದಾದ್ರು ಗ್ರೇವಿಗೆ ನಾವು ಸಡನ್ ಆಗಿ ಮಾಡ್ಬೇಕಾದ್ರೆ ಇದು ಇರುತ್ತಲ್ಲ, ಹುಡಿ ರೆಡಿ ಇರುತ್ತಲ್ಲ, ನಾವಾಗಿ ಗ್ರೇವಿ ಮಾಡಿ ಮಾಡ್ಬೋದು. ಓಕೆ ಓಕೆ, ಇದೇ ಒಂದು ರೆಸಿಪಿ, ಇನ್ನೊಂದು ರೆಸಿಪಿಗೆ ಆಡ್ ಮಾಡ್ಬೋದು. ಓಕೆ, ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಓಕೆ, ಹಾಕ್ಲಿಯಾ? ಹಾಕಿ, ಸಾಕು. ಲಾಸ್ಟಿಗೆ ಉಪ್ಪು, ಅಂದ್ರೆ ಈಗ ಬೇಡ, ಮಿಕ್ಸಿಯಲ್ಲಿ ಹಾಕುವ. ಓಕೆ, ಆಫ್ ಮಾಡಿ. ಸೊ ಮಿಕ್ಸಿ ಬೇಕಲ್ವಾ? ಸೊ ಇಷ್ಟೇ ಸಿಂಪಲ್ ಆದಂತ ಇಂಗ್ರೀಡಿಯೆಂಟ್. ಓಕೆ, ರುಚಿ ಇರುತ್ತೆ, ತುಂಬಾನೇ ರುಚಿ. ಹೌದಾ? ಉಪ್ಪು ಹಾಕ್ತೇನೆ. ಹಾಕಿ. ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಲ್ವಾ? ಉಪ್ಪೇ ಬೇಕಾಗುತ್ತೆ ಫಸ್ಟ್ ನಮ್ಗೆ. ಎಸ್, ಓಕೆ. ಸೊ ಇದು ಗ್ರೈಂಡ್ ಮಾಡ್ಕೊಳ. ತಕೊಳ್ಳಿ. ನಿಮಗೆ ಸೌರಿನ ಬೌಲಿಗೆ ಹಾಕ್ತೀನಿ. ತಕೊಳ್ಳಿ. ಇದು ಸ್ವಲ್ಪ ಆಯಿಲ್ ಎಲ್ಲ ಹಾಗೆ ಸ್ವಲ್ಪ ಅಂಟಾಗಿ ಬಂದಿದೆ. ಕರೆಕ್ಟ್, ಆಯಿಲ್ ಇದೆ. ಬೆಳ್ಳುಳ್ಳಿಯಲ್ಲೂ ಸ್ವಲ್ಪ ನೀರು ಇರುತ್ತೆ, ನೆಲಗಡ್ಡೆಯಲ್ಲೂ ಆಯಿಲ್ ಇದೆ. ಇದು ಮಾತ್ರ ಹೀಗೇನೆ ಇಡಬೇಕು, ನೀರು ಹಾಕ್ಲಿಕ್ಕಿಲ್ಲ. ನೀರು ಹಾಕಿದ್ರೆ ಹಾಳಾಗುತ್ತೆ. ಡ್ರೈ ಇಡ್ಬೋದು. ಓಕೆ, 15ರಿಂದ 20 ದಿನವರೆಗೆ ಇಡ್ಬೋದು, ಏನು ಹಾಳಾಗೋದಿಲ್ಲ. ಸೊ ಜಾಸ್ತಿಯಾಗಿ ಟ್ರಾವೆಲ್ಗೆಲ್ಲ ಹೋಗ್ತಾರೆ, ದೂರ ಹೋಗುವಾಗ ಅದು ಪದಾರ್ಥ ಎಲ್ಲ ಕೊಂಡೋದ್ರೆ ಹಾಳಾಗುತ್ತೆ ಅಂತ ಆಗುತ್ತಲ್ವಾ? ಆವಾಗ ಇಂಥದ್ದೆಲ್ಲ ಒಳ್ಳೇದಾಗುತ್ತೆ. ಹೌದು. ನಿಮಗಾಗಿ ರೋಸ್ಟೆಡ್ ಶೇಂಗಾ ಪೌಡರ್ ರೆಡಿ. ಎಸ್, ಓಕೆ. ತುಂಬಾ ಖಡಕ್ ಆಗಿದೆ ಮಾತ್ರ. ಇದರ ಏನು ಅರೋಮಾ ಏನಿದೆ ತುಂಬಾ ಸ್ಟ್ರಾಂಗ್ ಇದೆ, ಬಟ್ ಟೇಸ್ಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರಬಹುದು ಅಂತ ಕಾಣುತ್ತೆ. ಫಾಸ್ಟ್ ಮಾಡ್ಕೊಳ್ಬಹುದು, ಮಾಡುವ ವಿಧಾನ ಓದುವಷ್ಟರಲ್ಲೇ ನಿಮ್ಗೆ ಇದನ್ನ ರೆಡಿ ಮಾಡ್ಕೊಳ್ಬಹುದು, ಅಷ್ಟು ದಿಢೀರಾಗುತ್ತೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ನೆಲಗಡಲೆ ಸ್ಪೈಸಿ ಮಿಕ್ಸ್ ಪುಡಿ ತಯಾರಿಸುವ ವಿಧಾನ. ಮೊದಲು ನೆಲಗಡಲೆಯನ್ನು ಸ್ವಲ್ಪ ಕೆಂಪಗಾಗುವವರೆಗೂ ಹುರಿದು, ನಂತರ ಬೆಳ್ಳುಳ್ಳಿ, ಮೆಣಸಿನ ಪುಡಿಯನ್ನು ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ಉಪ್ಪು ಹಾಕಿ ಪುಡಿ ಮಾಡಿಕೊಳ್ಳಿ. ಈಗ ರುಚಿಕರ ನೆಲಗಡಲೆ ಸ್ಪೈಸಿ ಮಿಕ್ಸ್ ಪುಡಿ ತಯಾರು. ಎಸ್ ಮೇಡಮ್, ಸೊ 2 ದಿಢೀರಾಗಿ ರೆಡಿ ಆದಂತಹ ರೆಸಿಪಿಗಳು ರೆಡಿ ಇದೆ ಇಲ್ಲಿ. ಸೊ ಟೇಸ್ಟ್ ನೋಡುವಾಗದೆ ಅಲ್ವಾ? ತಗೊಳ್ಳಿ ಮೇಡಮ್. ಸೊ ಇದು ಫಸ್ಟ್ ಹೆಸರು ಕಾಳಿನ ಸುಕ್ಕ. ಹೇಗಿದೆ? ಚೆನ್ನಾಗಿದೆ.
ತುಂಬ ಮೈಲ್ಡ್ ಆಗಿ ಫಾಸ್ಟ್ ಆಗಿದ್ರು ಕೂಡ ಏನೋ ಒಂಥರ ಒಂದು ಹೊಸತಾದಂಥ ಟೇಸ್ಟ್ ಅಲ್ವಾ, ರುಚಿ ಇದೆ ಅಲ್ವಾ, ಟೇಸ್ಟ್ ಇದೆ, ರುಚಿ ಇದೆ. ಅಂಡ್ ಅದ್ರ ಜೊತೆಗೆ ಇದು ಊಟದ ಜೊತೆ ಅಥವಾ ಹೀಗೆ ಸುಮ್ಮನೆ ತಿನ್ಲಿಕ್ಕೂ ಚೆನ್ನಾಗುತ್ತೆ ತಿನ್ಲಿಕ್ಕಾಗುತ್ತೆ ಅಲ್ವಾ. ಬೆಳಿಗ್ಗೆದ್ದು ಒಮ್ಮೊಮ್ಮೆ ಈ ಹೆಸರು ಕಾಳಿದ್ದು ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ತಾರೆ, ಈ ತರ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಮಸಾಲಾ ತರ ಇರುತ್ತೆ ಅಲ್ವಾ, ಚೆನ್ನಾಗಿದೆ, ನೈಸ್. ಸೊ ಇದು ಹುಡಿ ಮಾಡ್ಕೊಟ್ಟಿದ್ದೀರಾ. ಸೊ ನೆಲಗಡ್ಲೆ, ಅನಂತರ ಖಡಕ್ಕಾದ ಮಸಾಲ ಬೇರೆ, ಆ್ಯಂಡ್ ಬೆಳ್ಳುಳ್ಳಿ, ಇದು ಮೂರೇ ಇರುವಂಥದ್ದು. ಮೂರೇ ಹೇಗಾಗಿದೆ, ಸೂಪರ್. ಖುಷಿ ಆಯ್ತು ನಂಗೆ, ನೀವೊಂದು ಸೂಪರ್ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು. ಯಾಕೆ ಗೊತ್ತಾ, ಸೊ ನಾನು ಅನಿಸ್ಲೇ ಇಲ್ಲ ಈ 3 ಇಂಗ್ರೀಡಿಯೆಂಟ್ ಇದ್ದು ಇಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋದು ಅಂತ ಅನಿಸ್ಲೇ ಇಲ್ಲ. ಬಟ್ ಬೆಳ್ಳುಳ್ಳಿ, ಪೀನಟ್, ಅದು ನೆಲಗಡ್ಲೆ ಮತ್ತು ಖಾರ, ಇದು 3 ಒಂಥರ ನಾವೀಗ ಪೀನಟ್ ಬಟರ್ ತಿಂತೇವಲ್ಲ, ಅದೇ ಒಂದು ಮಸಾಲದಲ್ಲಿ ಇದ್ದಾಗಿದೆ. ಬಟ್ ಚೆನ್ನಾಗಿದೆ, ನೈಸ್, ವಂಡರ್ಫುಲ್. ಶಾರ್ಟ್ ಟೈಮಲ್ಲಿ ಫಾಸ್ಟ್ ರೆಸಿಪಿ ಹೇಳ್ಕೊಟ್ಟು ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು? ಹೇಳಲಿಕ್ಕೆ ಮಾತೇ ಬರೋಲ್ಲ, ಅಷ್ಟು ಖುಷಿಯಾಗಿದೆ. ನನಗೊಂದು ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಗೆ ತುಂಬಾ ಖುಷಿ, ನಿಮ್ಗೆ ತುಂಬಾ ಧನ್ಯವಾದ. ನೀವು ಬರೋದೇ ನಮ್ಗೆ ದೊಡ್ಡ ಖುಷಿ. ನಿಮ್ಮಂತ ಎಲ್ಲ ಗೆಸ್ಟ್ಗಳು ಬಂದಾಗ ನಮಗೂ ತುಂಬಾ ಖುಷಿ ಆಗುತ್ತೆ. ಹೊಸ ರೆಸಿಪಿಗಳನ್ನು ಕಲಿಬಹುದು, ಟೇಸ್ಟ್ ನೋಡ್ಬೋದು ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹಾಗೇನೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ವತಿಯಿಂದ ಒಂದು ಸಣ್ಣ ಕಾಣಿಕೆ ನಿಮ್ಗೆ. ಥ್ಯಾಂಕ್ ಯು. ಹಾಗೇನೆ ನೀವು ನಗ್ನಗ್ತಾ ಇದ್ದೀರಾ, ಸ್ಟ್ರಾಂಗ್ ಇದ್ದೀರಾ, ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ದಿಸ್ ಇಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆ ಊಟಕ್ಕೆ ಬರಲೇಬೇಕು ನೀವು ಸಹ. ಖಂಡಿತ ಖಂಡಿತ ಕೊಟ್ರೆ ಊಟಕ್ಕೆ ಬರಬೇಕು. ಹೌದೌದು, ಖಂಡಿತ ಬರ್ತಾರೆ. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆ ಅಂತೂ ಮುಗಿಸುವ ಹೊತ್ತು ಬಂತು. 2 ರೆಸಿಪೀಸ್ಗಳು ಫಾಸ್ಟ್ ಆಗಿದೆ. ಸೊ ಖಂಡಿತವಾಗ್ಲೂ ನಿಮ್ಮಲ್ಲೂ ಈ ತರದ ಒಂದು ಕೈರುಚಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಆ್ಯಂಡ್ ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಒಬ್ರು ಗೆಸ್ಟ್ ಇರ್ತಾರೆ, ಹೊಸ ರೆಸಿಪಿಗಳ ಜೊತೆ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.